ಪುತ್ತೂರಿನ ಬಪ್ಪಳಿಗೆಯಲ್ಲಿ ಬೃಹತ್ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿದ್ದು ಅದನ್ನ ಯುವಕರ ತಂಡವೊಂದು ರಕ್ಷಿಸಿ ಕಾಡಿಗೆ ಬಿಟ್ಟ ಘಟನೆ ನಡೆದಿದೆ. ಲಕ್ಷ್ಮೀಶ ಬಪ್ಪಳಿಗೆಯವರ ಮನೆಯ ಸಮೀಪದ ರಸ್ತೆಯಲ್ಲಿ ಈ ಹೆಬ್ಬಾವು ಮಂಗಳವಾರ ರಾತ್ರಿ ಕಾಣಿಸಿಕೊಂಡಿತ್ತು. ಇದನ್ನ ಸ್ಥಳೀಯ ನಿವಾಸಿ ರಾಜೇಶ್ ಅವರು ಗಮನಿಸಿ ಲಕ್ಷ್ಮೀಶ್ ಅವರಿಗೆ ತಿಳಿಸಿದ್ದಾರೆ. ಬಳಿಕ ರಾಜೇಶ್ ಅವರು ಆ ಹೆಬ್ಬಾವನ್ನ ಹಿಡಿದಿದ್ದು ಅವರಿಗೆ ಅನೀಶ್ ಮರೀಲ್, ಲಕ್ಷ್ಮೀಶ ಬಪ್ಪಳಿಗೆ ಹಾಗೂ ಅವರ ಮಗ ಛತ್ರಪತಿ ಬಪ್ಪಳಿಗೆ ಸಹಕರಿಸಿದ್ದಾರೆ. ವಿಶೇಷವೆಂದರೆ ನಾಳೆ ಛತ್ರಪತಿಯವರ ಉಪನಯನ ಕಾರ್ಯಕ್ರಮವನ್ನ ಅವರ ಮನೆಯಲ್ಲಿ ಆಯೋಜಿಸಲಾಗಿತ್ತು. ಇದರ ಸಿದ್ಧತೆಯಲ್ಲಿ ಮನೆಯವರು ತೊಡಗಿಸಿಕೊಂಡಿದ್ದಾಗ ಈ ಅಪರೂಪದ ಅತಿಥಿ ಹೆಬ್ಬಾವು ಎಂಟ್ರಿ ಕೊಟ್ಟಿದೆ. ಸುಮಾರು 7 ಅಡಿ ಉದ್ದವಿದ್ದ ಆ ಹೆಬ್ಬಾವನ್ನ ಗೋಣಿಚೀಲದಲ್ಲಿ ತುಂಬಿಸಿ ಬಳಿಕ ಪಾಣಾಜೆ ಸಮೀಪದ ಕಾಡಿನಲ್ಲಿ ಸುರಕ್ಷಿತವಾಗಿ ಬಿಡಲಾಯಿತು. Vinayaka Marketing since 1995. One of the leading Winsome brand solar water heater, gas geyser and solar product sellers in coastal Karnataka. More than 35,000 plus satisfied customers and 180 dealers throughout Karnataka. Our products: Winsome solar water heaters ETC model, rooftop models, FPC normal and pressurized, ETC commercial, FPC commercial, solar with heat pump, solar rooftop, gas geyser, electric water heaters and inverters and batteries. Visit our showroom and get your hot water solutions today. Vinayaka Marketing, an ISO 9001-2015 certified company. City Point Building, Navabharat Circle near Ocean Pearl Hotel, Kodiyalbail, Mangaluru.